ಹೀಗೆ ನಮ್ಮ ತುಳುನಾಡಿನ ಸಂಪ್ರದಾಯ ಎಲ್ಲ ವಿಶಿಷ್ಟವಾಗಿ ಒಳ್ಳೆ ಮೆಣಸಿನ ಕಾಫಿ ನನಗೆ ಇವತ್ತು ತಯಾರು ಕೊಡ್ತಾ ಇದ್ದಾರೆ. ಸ್ತ್ರೀಯರಿಗೆ ಇವತ್ತಿನ ದಿವಸ ವಿಶೇಷ ಗೌರವವನ್ನು ನಮ್ಮ ಸಂಪ್ರದಾಯದಲ್ಲಿ ಕೊಡಲಾಗಿದೆ. ಬೆಳಿಗ್ಗೆ ಆಗುವಾಗ ಉಲ್ಟಾ ಫುಲ್ಲು ಪ್ಲ್ಯಾನ್ ಮಾಡಿದ್ದು ಫುಲ್ ಅಂದರೆ ಫುಲ್ಲು ಉಲ್ಟಾ. ಅದೊಂದು ಗುಡ್ ನ್ಯೂಸ್ ನೋಡಿ, ನನ್ನ ಒಂದು ಕೆಲಸ ಇದಾಯಿತು. ಅಂದರೆ ಅಡಿಕೆ ಸುಲಿಲಿಕ್ಕೆ ಒಬ್ಬರು ಅಜ್ಜ ಬರ್ತಾರೆ, ಅವರಿಗೆ ಗುರ್ತಾಯ್ತಿದ್ರು ಅದು ಮಾಡಲಿಕ್ಕಿದ್ದೇನೆ. ಇದರಲ್ಲಿ ಹೆಸರು ಕಾಳನ್ನು ಹೌದು, ಇದು ಮೆಟೀರಿಯಲ್ ಒಳ್ಳೆದುಂಟು. ಗುಡ್ ಮಾರ್ನಿಂಗ್, ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ನಮಗೆ ಬ್ರೇಕ್ಫಾಸ್ಟ್ ಇದು ಸಿಹಿ ಅವಲಕ್ಕಿ. ನಮಗೆ ಅಂದರೆ ಸೋಣ ಸಂಕ್ರಾಂತಿಗೆ ಇದೊಂದು ಮಾಡಬೇಕು, ಹಾಗೆ ಮತ್ತು ಏಕಾದಶಿಗೆ ಸಾಯ್ತಲ್ಲ, ನನಗೆ ಇದು ಮಾಡಬೇಕಾ ಮಾಡಬಾರ್ದು ಅನ್ನೋದು ಗೊತ್ತಿಲ್ಲ. ಬಟ್ ಅವಲಕ್ಕಿ ತೊಂದರೆ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ ವೃತ್ತಕ್ಕೆ ಎಲ್ಲ. ಹಾಗೆ ಈಗ ಇದಕ್ಕೆ ಇನ್ನೂ 1 ಸ್ಪೂನ್ ತುಪ್ಪ ಹಾಕಬೇಕು. ನಾವು ಹೊಸ್ತಿಲಿಗೆ ತೆಂಗಿನಕಾಯಿ ಇಡ್ತೇವಲ್ಲ ಆಚೆ ಈಚೆ, ಅದನ್ನು ನಾವು ಅವಲಕ್ಕಿ ಮಾಡಿ ತಿನ್ನಬೇಕು ಅಂತ ಹೇಳೋದು. ಹಾಗಾಗಿ ಇವತ್ತು ಶುಕ್ರವಾರ ಸಹ ಮತ್ತು ಹೇಗೆ ಇದನ್ನು ಮ್ಯಾನೇಜ್ ಮಾಡೋದು ಅಂತ ಗೊತ್ತಾಗದೆ ಈ ಥರ ಒಂದು ಡಿಸಿಷನ್ಗೆ ಬಂದಿದ್ದೇವೆ. ಮತ್ತು ಸ್ವಲ್ಪ ಏಲಕ್ಕಿ ಕೂಡ ಸೇರಿಸಿಕೊಳ್ಬೇಕು. ಕೆಲವರು ಬಾಳೆಹಣ್ಣು ಕೂಡ ಹಾಕ್ತಾರೆ. ಇದು ಅವಲಕ್ಕಿ ನನ್ನ ಮಗನ ಆಲ್ ಟೈಮ್ ಫೇವ್ರೇಟ್. ಅವನು ಮಾತ್ರ ಅಲ್ಲ, ನಂದು ಸಹ. ನಮ್ಮ ತುಳುನಾಡಿನಲ್ಲಿ ಯಾವುದೇ ಒಂದು ಒಳ್ಳೆಯ ಸಂಗತಿ ಆದರೆ ಸಹ ಮನೆಯಲ್ಲಿ ಅದಕ್ಕೆ ದೇವರಿಗೆ ಪ್ರಸಾದವಾಗಿ ಅಥವಾ ವಿಶೇಷವಾದಂತಹ ಆ ದಿವಸದ ಭಕ್ಷ್ಯ ಅಂತ ಹೇಳಿದರೆ ಇದುವೇ ಈ ಸಿಹಿ ಅವಲಕ್ಕಿ ಮತ್ತು ಉದ್ದಿನ ದೋಸೆ. ಮತ್ತು ಬೇರೆ ಎಂಥ ಸಹ ಮಾಡ್ತಾ ಇರಲಿ. ಇನ್ನು ದೀಪಾವಳಿ ಬಂದರೆ ಅದಕ್ಕೆ ಸಹ ಹಾಗೆ ನಮಗೆ ಜಾಸ್ತಿ ಇದನ್ನೇ ಮಾಡೋದು. ಈಗ ಅಲ್ಲ, ಸ್ವೀಟ್ ಎಲ್ಲ ಬೇರೆ ಬೇರೆ ನಮೂನೆದು ಸ್ವೀಟ್ ಎಲ್ಲ ಮಾಡೋದು. ನಮ್ಮಲ್ಲಿ ಅದೆಲ್ಲ ಪದ್ಧತಿಯೇ ಇಲ್ಲ. ದೋಸೆ ಮತ್ತು ಇದು, ಮತ್ತು ಕೆಲವು ಹಬ್ಬಗಳಿಗೆ ಮೂಡೆ ಮತ್ತು ಇದು ಅವಲಕ್ಕಿ. ಹೀಗೆ ನಮ್ಮ ತುಳುನಾಡಿನ ಸಂಪ್ರದಾಯ ಎಲ್ಲ ವಿಶಿಷ್ಟವಾದುದು. ಎಲ್ಲರಿಗೆ ಕೂಡ ವರಮಹಾಲಕ್ಷ್ಮಿ ವ್ರತದ ಶುಭಾಶಯಗಳು. ಅಷ್ಟಲಕ್ಷ್ಮಿಯರು ಎಲ್ಲರಿಗೆ ಸಹ ಒಳಿತನ್ನು ಮಾಡಲಿ. ವಿಷಯ ಅಂತ ಹೇಳಿದರೆ, ಇವತ್ತು ನಮ್ಮ ಕಡೆ ಎಲ್ಲ ಹೇಗೆ ಹೇಳಿದರೆ, ಇವತ್ತು ಏಕಾದಶಿ ಸಹ ಬಂದ ಕಾರಣ ಈ ಶುಕ್ರವಾರದ ದಿವಸ ವರಮಹಾಲಕ್ಷ್ಮಿ ವ್ರತ ಆಚರಣೆ ಮಾಡೋದಿಲ್ಲಂತೆ, ಪೂಜೆ ಎಲ್ಲ ಇಲ್ಲಂತೆ. ಅದನ್ನು ಮಂಗಳವಾರ ದಿವಸ ಮಾಡ್ತಾ ಇದ್ದಾರಂತೆ. ಹಾಗಾಗಿ ವರಮಹಾಲಕ್ಷ್ಮಿ ವ್ರತ ಅಂತ ಹೇಳಿಬಹುದು, ಆದರೆ ಪೂಜೆ ದೇವರಿಗೆ ನೈವೇದ್ಯ ಎಲ್ಲ ಇವತ್ತು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇವತ್ತು ನಮ್ಮ ಮೊದಲಿನಿಂದ ಕೂಡ ಒಂದು ಸಂಪ್ರದಾಯದಲ್ಲಿ ಮನೆಯಲ್ಲಿ ನನಗೆ ನೆನಪಿಲ್ಲ, ಚಿಕ್ಕಂದಿನಿಂದ ಕೂಡ ನೆನಪಿಲ್ಲ ವರಮಹಾಲಕ್ಷ್ಮಿ ವ್ರತ ಅಂತ ಮಾಡ್ತಾ ಇದ್ದದ್ದು. ನಮ್ಮ ಊರಿನಲ್ಲಿ ಎಲ್ಲ ಬಹಳ ಕಡಿಮೆಯೇ. ನಮ್ಮಲ್ಲಿ ಏನಿದ್ರೆ ಕೂಡ ಸೋಣ ಸಂಕ್ರಾಂತಿ ಆ ಥರದ ಎಲ್ಲ ಹೆಂಗಸರ ವಿಶೇಷ ಹಬ್ಬಗಳೆಲ್ಲ ಹಾಗೆ ಬರೋದು. ಈವನ್ ಭೀಮನ ಅಮಾವಾಸ್ಯೆ ಇದು ಕೂಡ ನಮ್ಮ ಊರಲ್ಲಿ ಎಲ್ಲ ಇಲ್ಲ. ನಮ್ಮಲ್ಲಿ ಆ ದಿವಸ ತೀರ್ಥ ಸ್ನಾನ ಮಾಡೋದು ಆ ಥರದ್ದೆಲ್ಲ ವಿಶೇಷಗಳೆಲ್ಲ ಇರೋದು. ಹಾಗೆ ನಮ್ಮಲ್ಲಿ ನೂಲ ಹುಣ್ಣಿಮೆ ಆ ಥರ, ಮತ್ತು ಇದೆ ಸೋಣ ಸಂಕ್ರಾಂತಿ. ಮತ್ತು ಈ ಸೋಣ ಸಂಕ್ರಾಂತಿ ಅಂತ ಹೇಳಿದರೆ ಈ ಸಂಕ್ರಾಂತಿಯಿಂದ ನೆಕ್ಸ್ಟ್ ಸಂಕ್ರಾಂತಿವರೆಗೆ ಸಹ ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಸಹ ದೀಪ ಇಟ್ಟು ನಮಸ್ಕಾರ ಮಾಡೋದು, ಹೊಸ್ತಿಲು ಪೂಜೆ ಮಾಡೋದು ಕ್ರಮ. ಬಾಕಿ ದಿವಸಗಳಲ್ಲಿ ಹೊಸ್ತಿಲಿಗೆ ದೀಪ ಇಟ್ಟು ಮಾಡಲಿಕ್ಕಿಲ್ಲ, ಮತ್ತು 2 ಹೊತ್ತು ಸಹ ಮಾಡೋದಿಲ್ಲ, 1 ಹೊತ್ತು ಮಾತ್ರ ಮಾಡೋದು, ಬೆಳಿಗ್ಗೆ ಮಾತ್ರ. ಹಾಗೆ ಮತ್ತು ಈ ಹೊಸ್ತಿಲು ಪೂಜೆಗೆ ಬೇರೆ ಬೇರೆ ನಮೂನೆಯ ಕಾಡು ಹೂಗಳು ಇರ್ತದಲ್ಲ, ಸಣ್ಣ ಸಣ್ಣ ಪಾದೆ ಹೂಗಳ ಟೈಪೆಲ್ಲ, ಅಂಥದ್ದನ್ನೆಲ್ಲ ಕೊಯ್ದು ಹೊಸ್ತಿಲನ್ನೆಲ್ಲ ಅಲಂಕಾರ ಮಾಡೋದು. ಇದಿಷ್ಟು ಕ್ರಮ ನಮ್ಮಲ್ಲಿ. ಹಾಗೆ ವರಮಹಾಲಕ್ಷ್ಮಿ ವ್ರತ ಎಲ್ಲ ಈಗಿನ ಹೊಸ ಆಚರಣೆಗಳು, ಅಂದರೆ ಮಾಡಬಾರ್ದು ಅಂತಲ್ಲ, ಇರಲಿಲ್ಲ ನಮಗೆ ಅದು. ಮನೆಯಲ್ಲಿ ನಮ್ಮ ಹಿರಿಯರು ಯಾರು ಸಹ ಹೆಂಗಸರು ದೇವರ ಪೂಜೆ ಎಲ್ಲ ಮಾಡಿದ್ದು ನೋಡಿಯೇ ನಮಗೆ ಗೊತ್ತಿಲ್ಲ. ನಮಗೆ ದೇವರ ಸೇವೆಯಲ್ಲಿರುವ ಪಾತ್ರ ಅಂತ ಹೇಳಿದರೆ ಶಂಖ ಓದುದು, ದೀಪ ಹಚ್ಚೋದು, ಹೊಸ್ತಿಲು ಬರೆಯೋದು, ದೇವರ ಪಾತ್ರೆಗಳನ್ನು ತೊಳೆಯೋದು, ಇದಿಷ್ಟೇ. ಸೊ ಇಲ್ಲಿ ನೋಡಿ, ಸ್ವೀಟ್ ಅವಲಕ್ಕಿ ದೇವರ ಪ್ರಸಾದ. ಇದನ್ನು ದೇವರಿಗೆ ಇಡ್ಲಿಕ್ಕಿಲ್ಲಲ್ಲ, ದೇವರಿಗೆ ಇಟ್ಟದ್ದು ಅಂತ ಲೆಕ್ಕಲ್ಲ ಅದು ತೆಂಗಿನಕಾಯಿ. ಇವತ್ತು ಸೋಣ ಸಂಕ್ರಮಣದ ವಿಶೇಷವಾಗಿ ನನ್ನ ಹಸ್ಬೆಂಡ್ ನನಗೆ ಒಳ್ಳೆ ಮೆಣಸಿನ ಕಷಾಯ, ಪಾನಕ, ಮಿಲ್ಕ್ ಶೇಕ್ ಎಂತ ಬೇಕಿದ್ರೆ ಸಹ ಹೇಳ್ಬೋದು, ಅಥವಾ ಕಾಫಿ ಅಲ್ಲ, ಒಳ್ಳೆ ಮೆಣಸಿನ ಕಾಫಿ ನೋಡಿ. ಒಳ್ಳೆ ಮೆಣಸಿನ ಕಾಫಿ ನನಗೆ ಇವತ್ತು ತಯಾರು ಕೊಡ್ತಾ ಇದ್ದಾರೆ. ಸ್ತ್ರೀಯರಿಗೆ ಇವತ್ತಿನ ದಿವಸ ವಿಶೇಷ ಗೌರವವನ್ನು ನಮ್ಮ ಸಂಪ್ರದಾಯದಲ್ಲಿ ಕೊಡಲಾಗಿದೆ.
ಈ ನೆಕ್ಕೆರೆ ಸೊಪ್ಪಿನ ಎಲೆ ತರುವುದಾಯ್ತಾ ತಂಬುಳಿ ಮಾಡ್ಬೇಕು ಹೇಳಿ. ಇವತ್ತು ನೋಡಿದರೆ ಪುನಃ ಏಕಾದಶಿ, ಹಾಗಾಗಿ ಇವತ್ತು ಸಹ ಇದನ್ನು ನಾನು ಬಳಸುವ ಹಾಗಿಲ್ಲ. ಇದನ್ನು ಈಗ ನಿಮಗೆ ಒಂದು ರೆಸಿಪಿ ಮಾಡಿ ತೋರಿಸ್ತೇನೆ ಆಯಿತಾ. ಇವತ್ತು 2 ರೆಸಿಪಿ ಮಾಡ್ತೇನೆ ಇದರದ್ದು, ನುಗ್ಗೆ ಸೊಪ್ಪಿದ್ದು. ಮತ್ತು ಈಗೊಳ್ಳಿ ನಿನ್ನೆದು ಸಾಂಬಾರು ಅನ್ನ ಎಲ್ಲ ಇವತ್ತು ಅಕ್ಕಚ್ಚಿಗೆ ಹಾಕ್ತಾ ಇದ್ದೇನೆ. ಇಲ್ಲದ್ರೆ ಇವತ್ತು ತಂಗಳನ್ನ ನಾನು ಊಟ ಮಾಡಬೇಕು ಅಂತ ಇದ್ದೆ. ನನಗೆ ಬೆಳಿಗ್ಗೆ ಎದ್ದ ಮೇಲೆ ನೆನಪಾದದ್ದು ಅಂತ, ಇವತ್ತು ಶುಕ್ರವಾರ, ಏಕಾದಶಿ, ಆಮೇಲೆ ಸಂಕ್ರಮಣ ಅಂತ ಹೇಳಿ ಎಲ್ಲ ಎಂತ ಮರ್ತು ಹೋದದ್ದು ಅಂತ ಇಲ್ಲ. ಹಾಗೆ ಅನ್ನ ಇತ್ತು, ನಾನು ಎಣಿಸಿದ್ದು ಇವತ್ತು ಚಂದ ಮಾಡಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಂದು ತಂಗಳನ್ನದ ಒಂದು ರೆಸಿಪಿ ಮಾಡುವ ಅಂತ. ಎಲ್ಲ ಬೆಳಿಗ್ಗೆ ಆಗುವಾಗ ಉಲ್ಟಾ, ಫುಲ್ಲು ಪ್ಲ್ಯಾನ್ ಮಾಡಿದ್ದು ಫುಲ್ ಅಂದರೆ ಫುಲ್ಲು ಉಲ್ಟಾ. ಹೊಸ್ತಿಲು ಬರೆಯುವುದು ಮದುವೆ ಆದವರೇ, ಹೊಸ್ತಿಲು ನಮಸ್ಕಾರ ಮಾಡುವ ಪದ್ಧತಿ ಹೆಣ್ಣು ಮಕ್ಕಳಿಗೆ ಕೂಡ ಉಂಟು, ಅಂದರೆ ಮದುವೆ ಆಗದವರಿಗೆ ಕೂಡ ಈ ಮಾಸದಲ್ಲಿ ಉಂಟಂತೆ. ಹಾಗೆ ಅದು ಭಾರಿ ವಿಶೇಷ. ಈಗ ದೊಡ್ಡವರ ತಾಯಿಯ ಅಥವಾ ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ ಅಲ್ಲ ಹಾಗೆಲ್ಲ ಇರುವಾಗ ಹೆಣ್ಣು ಮಕ್ಕಳು ಹೋಗಿ ಅವರೊಟ್ಟಿಗೆ ನಮಸ್ಕಾರ ಮಾಡ್ಬೋದು ಅಂತ ನಮಗೆಲ್ಲ ಹೇಳಿಕೊಡ್ತಾ ಇದ್ರು ಆಗ. ಹಾಗೆ ಇವತ್ತು ನನ್ನ ಹಸ್ಬೆಂಡ್ ವೆಯ್ಟ್ ನೋಡಿದ್ದು ಆಯಿತಾ, 59.5 kg ಇದ್ದಾರೆ. ಅದೊಂದು ಗುಡ್ ನ್ಯೂಸ್ ನೋಡಿ. ನನ್ನ ಒಂದು ಕೆಲಸ ಇದಾಯಿತು. ಅಂದರೆ ಈಗ ಅವರಿಗೆ ಟ್ರೀಟ್ಮೆಂಟ್ ಆಗಿರುವ ಕಾರಣ ಅವರ ವೆಯ್ಟ್ ಒಂದು ಸ್ಟಡಿ ಆಗಿರಬೇಕು. ಜಾಸ್ತಿ ಕಡಿಮೆ ಆದರೆ ಬೇರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ವೀಕ್ನೆಸ್ ಬರ್ತದೆ. ಸೊ ಅದೊಂದು ನಾವು ಮೇಂಟೈನ್ ಮಾಡಬೇಕು, ಅಂಡರ್ ವೆಯ್ಟ್ ಆಗದ ಹಾಗೆ. ಅಂದರೆ ನಾರ್ಮಲ್ ಮನುಷ್ಯರಾಗಿ ಹಾಗೆ ಅಲ್ಲಲ್ಲ, ಒಂದು 2-3 ವರ್ಷ ಎಲ್ಲ ಜಾಸ್ತಿ ಬೇಕಾಗ್ತದೆ ಬಾಡಿಗೆ ರಿಕವರ್ ಆಗಬೇಕಾದ್ರೆ. ಮಾಮೂಲಾಗಿ ಬೇಗ ಆಗ್ತದೆ, ಆಗೋದಿಲ್ಲ ಅಂತಲ್ಲ, ಬೇಗ ಆಗ್ತದೆ. ನಾವು ಕರೆಕ್ಟಾಗಿ ನ್ಯೂಟ್ರಿಷನ್ ಡಯಟ್ ಎಲ್ಲ ಮಾಡ್ತಾಯಿದ್ರೆ ಬೇಗ ರಿಕವರಿ ಆಗಲಿಕ್ಕೆ ಆಗ್ತದೆ. ನಾವು ಎಷ್ಟು ಕೆಲಸ ಮಾಡ್ತೇವೆ ಅದೇ ರೀತಿಯಲ್ಲಿ ಆಹಾರ ಸಹ ತಗೊಳ್ತಾ ಇರಬೇಕು, ಇಲ್ಲದಿದ್ದರೆ ರಿಕವರಿ ಆಗೋದು ನಿಧಾನ ಆಗ್ತದೆ. ಟ್ರೀಟ್ಮೆಂಟ್ ತಗೊಂಡವರು ಕರೆಕ್ಟಾದ ಡಯಟ್ ಒಂದು ಫಾಲೋ ಮಾಡಬೇಕು. ನೀನು ಎಲ್ಲಿಂದ ಬರೋದು ಊಟ? ಹಾಂ, ನೀನು ತಿನ್ನಲಿಲ್ಲ ಅಲ್ಲ, ನನಗೆ ಗೊತ್ತುಂಟು ನೀನು ತಿನ್ನಲಿಲ್ಲ ಅಂತ, ಅದಕ್ಕೆ ನಾನು ನೋಡಲಿಕ್ಕೆ ಬಂದದ್ದು ನೋಡಿ. ಅವನಿಗೆ ಅದಕ್ಕೆ ತಿನ್ನು, ಇದು ಬಾಳೆಹಣ್ಣು ಹಾಕಬೇಕು, ಇಲ್ಲದ್ರೆ ತೆಂಗಿನಕಾಯಿ ಹಾಕಬೇಕು. ಅಮ್ಮ ಎಲ್ಲಿ? ವಾರ್ಜಕ್ಕ ಎಲ್ಲಿ? ವಾರ್ಜಕ್ಕ ವಾರ್ಜಕ್ಕ ಎಲ್ಲಿ? ನಿನ್ನನ್ನು ಈಗ ಬಿಡುವುದಿಲ್ಲ, ಮಧ್ಯಾಹ್ನ ಮೇಲೆ ಆಯಿತಾ? ವಾರ್ಜಕ್ಕ ಬಂದ ಮೇಲೆ ಬಿಡುವ ಆಯಿತಾ? ಮತ್ತು ನೀವು ಎಲ್ಲೆಲ್ಲಿ ದೂರ ಹೋಗ್ತೀರಿ ನನ್ನನ್ನು ಬಿಟ್ಟು. ಚಿನ್ನು ಈಗ ಇಲ್ಲಿ ನಮ್ಮ ರಬ್ಬರ್ ಗುಡ್ಡೆಗೆ ಬಂದಿದ್ದೇನೆ. ಯಾಕೆ ಹೇಳಿದರೆ, ಒಂದು ಕೊಟ್ಟೆ ಮುಳ್ಳಿನ ಗಿಡ ಅಂತ ಉಂಟು, ಕೊಟ್ಟೆ ಮುಳ್ಳು ಅಂತ ಹೇಳೋದು ಅದಕ್ಕೆ. ಆ ಗಿಡದ ಕೆತ್ತೆಯ ಕಷಾಯ ಭಾರಿ ಒಳ್ಳೆಯದಂತೆ. ಹಾಗೆ ಅದನ್ನು ನಿಮಗೆ ತೋರಿಸುವ ಅಂತ ಹೇಳಿ, ಅಡಿಕೆ ಸುಲಿಲಿಕ್ಕೆ ಒಬ್ಬರು ಅಜ್ಜ ಬರ್ತಾರೆ, ಅವರಿಗೆ ಗುರ್ತೈತಿದ್ರು ಅದು. ಹಾಗೆ ಅವರು ಅದರದ್ದು ಕೆತ್ತೆ ಎಲ್ಲ ನನಗೆ ತೆಗೆದು ಕೊಟ್ಟರು. ಹಾಗೆ ನಿಮಗೆ ಒಮ್ಮೆ ತೋರಿಸುವ ಅಂತ ಹೇಳಿ. ಬಹಳ ತಂಪಂತೆ ಇದು ಆರೋಗ್ಯಕ್ಕೆ. ನೋಡಿ, ಇದು ಎಲೆ ಹೀಗಿರ್ತದೆ, ಫುಲ್ಲು ಮುಳ್ಳು 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 ಇರ್ತದೆ ಇದರಲ್ಲಿ. ಹಾಗೆ ಸಾರಿ ಪೆಟ್ಟು ಮಾಡಿದ್ದಾರೆ. ಹಾಗೆ ಅದರ ಕೆತ್ತೆಯನ್ನು ತೆಗೆದು ಗಂಜಿ ಮಾಡೋದಂತೆ. ಅದು ಹೇಗೆ ಎಲ್ಲ ಕ್ರಮ ಅಂತ ಹೇಳಿ ನೋಡುವ ನಾವು. ಹಾಗೆ ನನಗೆ ನೆನಪಾಯಿತು, ಸೊ ನಿಮಗೆ ತೋರಿಸುವ ಅಂತ. ಇದು ಕೂಡ ನಮ್ಮಲ್ಲಿ ಆಟಿ ತಿಂಗಳಲ್ಲಿ ಮಾಡುವ ವಿಶೇಷ ಗಂಜಿಗಳಲ್ಲಿ ಒಂದು. ಮೊನ್ನೆ ನಾನು ಸೇರೆಯ ಮರದ ಕೆತ್ತೆಯ ಗಂಜಿ ಮಾಡಿದೆ ಅಲ್ಲ, ಅದೇ ರೀತಿ ಇದು ಸಹ. ಆದರೆ ಅದರಷ್ಟು ಉಗ್ರ ರೂಪಿ ಅಲ್ಲ ಇದು. ಇದು ತುಂಬ ತಂಪು ದೇಹಕ್ಕೆ, ಬಾಯಿ ಹುಣ್ಣಿಗೆಲ್ಲ ಬಹಳ ಒಳ್ಳೆಯದಂತೆ. ಸೊ ಇದನ್ನು ಮಾಡ್ತಾ ಇದರ ಬೆನಿಫಿಟ್ಸ್ ಎಂತ, ಹೇಗೆ ಮಾಡೋದು ಎಂಬ ಬಗ್ಗೆ ನೋಡುವ. ಇದೀಗ ಗಿಡ ತುಂಬ ಸಣ್ಣದು, ಸ್ವಲ್ಪ ಒಳ್ಳೆ ಬೆಳೆದ ಗಿಡ ಆದರೆ ಒಳ್ಳೆಯದು ಹೇಳ್ತಾರೆ. ಹಾಗೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗಿರಬೇಕು. ಇದರ ಹಣ್ಣು ಉಂಟಲ್ಲ, ಇದರಲ್ಲಿ ಹಣ್ಣಾಗ್ತದೆ ಒಂದು. ಈ ಹಣ್ಣನ್ನು ಕೂಡ ಒಂದು ಬಟ್ಟೆಯಲ್ಲಿ ಕಟ್ಟಿ ಗಂಜಿಯೊಟ್ಟಿಗೆ ಬೇಯಿಸ್ತಾರಂತೆ. ನೋಡಿ, ಸರಿ ಏಟು ಬಿದ್ದಿದೆ ಆಯಿತಾ, ಅವರು ತೆಗ್ದದ್ದು ನೋಡಿ, ಬುಡಾದಿಂದ ತೆಗೆದಿದ್ದಾರೆ. ಹಾಗೆ ಇಲ್ಲಿ ಬೆಕ್ಕು ನೋಡಿ ನನ್ನ ಹಿಂದೆ ಬಂದದ್ದು, ಕೊಟ್ಟೆ ಮುಳ್ಳು ಅಂತ ಹೇಳೋದು ಇದಕ್ಕೆ. ಹಾಗೆ ನಮ್ಮ ಈ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ನಾನಾ ಬಗೆಯ ಔಷಧೀಯ ಗುಣ ಇರುವಂತಹ ಸಸ್ಯ ವರ್ಗಗಳುಂಟು. ಈ ಕೊಟ್ಟೆ ಮುಳ್ಳಿನ ಗಿಡವನ್ನು ಬೇಲಿ ಗಿಡವಾಗಿ ಕೂಡ ಬಳಸ್ತಾರಂತೆ. ಅಂದರೆ ಅದನ್ನು ಹೀಗೆ ಬಗ್ಗಿಸಿದರೆ ಅದು ಬಳ್ಳಿಯ ಹಾಗೆ ಉದ್ದಾಕೆ ಬೆಳೀತಾ ಹೋಗ್ತದಂತೆ. ಅದೊಂದು ನಮೂನೆಯ ಬಳ್ಳಿ ಸಸ್ಯ ಅಂತ ಹೇಳ್ತಾರೆ. ಈ ಬಳ್ಳಿಯ ಚಿಗುರಿನಿಂದ ಬಾಯಿ ಹುಣ್ಣು ವಾಸಿ ಆಗ್ತದಂತೆ. ಅಂದರೆ ಚಿಗುರನ್ನು ಬಾಯಲ್ಲಿ ಜಗಿದು ಅದರ ರಸವನ್ನು ಸೇವಿಸುವುದರಿಂದ ಬಾಯಿ ಹುಣ್ಣು ವಾಸಿ ಆಗ್ತದೆ. ಹಾಗೆಯೇ ಈ ಎಲೆಯನ್ನು ನಾವು ಶ್ಯಾಂಪೂ ಆಗಿ ಕೂಡ ಬಳಸಬಹುದಂತೆ. ಅಂದರೆ ನಮ್ಮಲ್ಲಿ ಸರೋಳಿ ಅಂತ ಹೇಳ್ತಾರೆ.
ಬೆಳೆದಂತಹ ಕಾಂಡದ ತೊಗಟೆಯನ್ನು ನೀರಿನಲ್ಲಿ ಕುದಿಸಿ ಅದಕ್ಕೆ ಹಾಲನ್ನು ಸೇರಿಸಿ ಕುಡಿಯುವುದರಿಂದ ಕೂಡ ಒಳ್ಳೆಯ ಆರೋಗ್ಯ ಪರಿಣಾಮ ಉಂಟಂತೆ. ಅಂದರೆ ಇದು ತುಂಬ ತಂಪು ಅಂತ ದೇಹಕ್ಕೆ, ಉಷ್ಣವನ್ನು ಹೊರ ಹಾಕ್ತದೆ ಅಂತ. ಇವತ್ತು ನಾನು ಹೆಸರು ಕಾಳು ಮತ್ತು ನುಗ್ಗೆ ಸೊಪ್ಪನ್ನು ಬಳಸಿಕೊಂಡು ಡೋಕ್ಲಾ ಮಾಡಲಿಕ್ಕಿದ್ದೇನೆ. ಇದರಲ್ಲಿ ಹೆಸರು ಕಾಳನ್ನು ಕರಿಬೇವಿನ ಸೊಪ್ಪಿನೊಂದಿಗೆ ಮಿಕ್ಸಿಯಲ್ಲಿ ಚೆಂದ ಮಾಡಿ ಗ್ರೈಂಡ್ ಮಾಡಿಕೊಳ್ಳೋದು, ಮತ್ತು ಅದಕ್ಕೆ ನುಗ್ಗೆ ಸೊಪ್ಪು ಮತ್ತು ಸಜ್ಜಿಗೆ ಮತ್ತು ಮೊಸರನ್ನು ಸೇರಿಸಿಕೊಳ್ಳೋದು. ಇಟ್ಟಂತಹ ನುಗ್ಗೆ ಸೊಪ್ಪನ್ನು ಹೀಗೆ ನಾವು ಹಾಕ್ಬೋದು. ಇನ್ನು ಇದಕ್ಕೆ ಬಾಂಬೆ ರವವನ್ನು ಸೇರಿಸ್ತಾ ಇದ್ದೇನೆ. ಆಮೇಲೆ ಮೊಸರು, ಪ್ರಮಾಣದ ಅಡುಗೆ ಸೋಡಾವನ್ನು ಬಳಸಬೇಕು. ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. ನಾವು ಎಷ್ಟು ಹೆಸರು ಕಾಳನ್ನು ಬಳಸಿದ್ದೇವೆಯೋ ಅಷ್ಟೇ ಪ್ರಮಾಣದ ನುಗ್ಗೆ ಸೊಪ್ಪು ಮತ್ತು ಸಜ್ಜಿಗೆಯನ್ನು ಅಥವಾ ಬಾಂಬೆ ರವವನ್ನು ಬಳಸಿಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಇದೊಂದು ಪಾರ್ಸೆಲ್ ಬಂದಿದೆ ಅಮೆಝಾನಿಂದ. ನಾನು ಡೈಲಿ ಯೂಸಿಗೆ ಅಂತ ಟಾಪ್ ಸೆಟ್ ತಗೊಂಡದ್ದು. ಟಾಪ್ ಸೆಟ್ ಅಂತ ಕೋಂಬೋ, ಡೈಲಿ ಯೂಸಿದ್ದು ಟಾಪ್ಸ್ ಇದ್ದು, ಕುರ್ತಾ ಟಾಪ್ ಇದ್ದು ಕೋಂಬೋ ನಾನು ಆರ್ಡ್ರ್ ಮಾಡಿದ್ದು. ಹೇಗೆ ಉಂಟು ನೋಡುವ ಆಯಿತಾ. ಈಗ ಆರ್ಡ್ರ್ ಮಾಡುವಾಗಲೇ ಯೋಚನೆ ಮಾಡಿದ್ದೆ, ಸಾರಿ ಇಲ್ಲದಿದ್ದರೆ ರಿಟರ್ನ್ ಕಳಿಸುವ ಅಂತ. ಹೌದು, ಇದು ಮೆಟೀರಿಯಲ್ ಒಳ್ಳೆದುಂಟು ಮಾರ್ರೆ, ಅದಕ್ಕಿಂತ ಒಳ್ಳೆದುಂಟು. ಇದು XXL ಮಾಡ್ತಾ ಇದ್ದೇವೆ. ನಮ್ಮ ಕಣ್ಣಿಗೆ ಅಲ್ಲ, ಇವಳು ನಮ್ಮ ಮನೆಗೆ ಬಂದ, ಇವಳಿಗೆ ಬಂದು ಸುತ್ತು ಬರುವ. ಅವಳು ಮಾರಿಜನಿಗೆ ನಾನು ಸುತ್ತು ಬಂದು ಹಣ್ಣೆಲ್ಲ ಕೊಟ್ಟಾಯ್ತು, ಅಕ್ಕಿನೆಲ್ಲ ಹಾಕಿ. ನಮ್ಮ ವರಮಹಾಲಕ್ಷ್ಮಿ ಪೂಜೆಯ ದಿವಸ ನಮಗೊಂದು ಚಂದದ ಆಶೀರ್ವಾದ ಒಳಗೆ ಬಂದ್ರೆ ಈಗ ಆಗ್ಲಿಕ್ಕಿಲ್ಲ. ನಮ್ಮ ಬಾಳೆಹಣ್ಣಿನ ಕೈಲು ತಗಡೆ ಹೋಗ್ಬೋದು, ತಗಡೆ ಹೋಗ್ತದೆ. ಈಗ ಬೇಡ ಆಯ್ತಾ. ಪೂರ್ವವರ್ಷಿ ಮನೆಯಲ್ಲಿ ಕೊಟ್ಟಾಯ್ತಾ? ಕೊಡಿ. ನಮ್ಗೆಲ್ಲರಿಗೆ ಸಹ ಆರೋಗ್ಯ ಕರುಣಿಸು ಮಾತೆ, ಜಗನ್ಮಾತೆ, ಜಗಜ್ಜನನಿ. ಬಾಲ ಎತ್ತಿ ನಿಂತದ್ದು ನೋಡಿ ಅವಳು. ಇವಳಿಗೆ ಮಾತ್ರ ಧೈರ್ಯ ಈಗ ಬರ್ಲಿಕ್ಕೆ, ಬಾಲಿಗೆ ಬರುದಿಲ್ಲ. ಇವಳು ಸಣ್ಣದಿರುವಾಗಿಂದ ಬರ್ತಾ ಇದ್ಲಲ್ಲ. ಅವಳು ಇಲ್ಲಿ ಅಲ್ಲ ಬೆಳ್ದದ, ಅವಳು ಮತ್ತು ಅರ್ಜುನ. ಒಳಗೆ ಎಂತ ಫೈಟಿಂಗ್, ಎಂತ ಆಟ ಇತ್ತಿಬ್ಬರ್ದು ಸಹ. ಈಗ ಇಂದ